ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ನ ನವೀಕೃತಗೊಂಡ ಫಾದರ್ ಮುಲ್ಲರ್ ರಿಸರ್ಚ್ ಸೆಂಟರ್ನ ಉದ್ಘಾಟನೆ ಮತ್ತು ಬ್ಲೆಸ್ಸಿಂಗ್ ಕಾರ್ಯಕ್ರಮ ನಡೆಯಿತು. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ 3ನೇ ಮಹಡಿಯ ಎ ಬ್ಲಾಕ್ನಲ್ಲಿ ನೂತನವಾಗಿ ನವೀಕೃತಗೊಂಡ ಫಾದರ್ ಮುಲ್ಲರ್ ರಿಸರ್ಚ್ ಸೆಂಟರ್ ಅತ್ಯಾಧುನಿಕ ಮತ್ತು ಸುಸಜ್ಜಿತ ರೀತಿಯಲ್ಲಿದ್ದು ಇಂದು ಇದರ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಫಾದರ್ ಮುಲ್ಲರ್ ರಿಸರ್ಚ್ ಸೆಂಟರ್ನ ನಾಮಫಲಕವನ್ನು ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ಅನಾವರಣಗೊಳಿಸಿದರು. ನಂತರ ನವೀಕೃತಗೊಂಡ ಸೆಂಟರ್ಗೆ ಶುಭಾಶೀರ್ವಚನ ಕೋರಿದರು. Sacred and eternal blessing upon this new research center of our institutions. You are God of love and peace. May your divine blessing be upon this place, and may the light of your presence shine here. May all those who study and do research here be inspired not only to strive for high academic standards, but to experience emotional and spiritual growth as well. Bless this research center, the space to bring new insights and wisdom for generations to come. May this be a safe place where knowledge and wisdom are nurtured, a serene place when people find new insights for the growth and progress of human existence. We make this prayer through Jesus Christ our Lord. ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಪಿ ಮೆನೇಜರ್ಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಡೇಸಾ, ಫಾದರ್ ಮುಲ್ಲರ್ ರಿಸರ್ಚ್ ಸೆಂಟರ್ನ ಚೀಫ್ ಆಫ್ ರಿಸರ್ಚ್ ಡಾಕ್ಟರ್ ಸಂಜೀವ್ ರೈ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಜಯಪ್ರಕಾಶ್ ಆಳ್ವಾ, ಎಫ್ಎಂಸಿಒಎಎಚ್ಎಸ್ನ ಡೀನ್ ಡಾಕ್ಟರ್ ಆಂಟೋನಿ ಡಿಸೋಜಾ, ಎಫ್ಎಂಎಚ್ಎಂಸಿ ಅಂಡ್ ಹೆಚ್ನ ರೆವರೆಂಡ್ ಫಾದರ್ ರೋಷನ್ ಕ್ರಾಸ್ತಾ, ಎಫ್ಎಂಎಚ್ಡಿಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಸ್ಲೈವೆಸ್ಟರ್ ಲೋಬೋ, ಎಫ್ಎಂಎಂಸಿಎಚ್ನ ಅಸಿಸ್ಟೆಂಟ್ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ನೆಲ್ಸನ್ ಡಿ ಪಾಯಸ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.